ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಈಗ ಮಾಡೋಣ. ಜ್ಞಾನೋಕ್ತಿಗಳು ಅಧ್ಯಾಯ 11 ವಾಕ್ಯ 4. ತೀರ್ಪಿನ ದಿನ ನೆರವಾಗದು ಆಸ್ತಿ ಪಾಸ್ತಿ, ಸನ್ನಡತೆಯಿಂದಲೇ ಮರಣದಿಂದ ವಿಮುಕ್ತಿ. ತೀರ್ಪಿನ ದಿನ ನೆರವಾಗದು ಆಸ್ತಿ ಪಾಸ್ತಿ, ಸನ್ನಡತೆಯಿಂದಲೇ ಮರಣದಿಂದ ವಿಮುಕ್ತಿ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅರ್ಥಪೂರ್ಣವಾದಂಥ ಮಾತುಗಳು. ತೀರ್ಪಿನ ದಿನ. ಯಾವ ತೀರ್ಪಿನ ದಿನ? ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಪರೀಕ್ಷೆ ಆಗ್ತದೆ. ಯಾರು ಪರೀಕ್ಷೆಯನ್ನು ಮಾಡ್ತಾರೆ? ಮನುಷ್ಯರು ಮಾಡ್ತಾರೆ. ನಮ್ಮ ಸುತ್ತಮುತ್ತಲಿರುವಂಥ ಜನರು ನಮ್ಮನ್ನು ಪರೀಕ್ಷೆ ಮಾಡ್ತಲೇ ಇರ್ತಾರೆ. ಅವರು ನೀಡುವಂಥ ತೀರ್ಪು ಯಾವುದರ ಮೇಲೆ ಹೊಂದಿಕೊಂಡಿರ್ತದೆ? ನಮ್ಮಿಂದ ಏನಾದರೂ ಅವರಿಗೆ ಲಾಭ ಸಿಗುವುದುಂಟೋ, ಪ್ರಯೋಜನ ಆಗುವುದುಂಟೋ, ಅದರ ಮೇಲೆ ಅವರ ತೀರ್ಪು ಅವಲಂಬಿತವಾಗಿರ್ತದೆ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ? ಅವರು ಏನಾದರೂ ಪಡ್ಕೊಳ್ಬೇಕಿದ್ರೆ ಮೊದಲು ಸಿಹಿಯಾಗಿ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಅವಾಗ ತಿಳಿದುಂಟು. ಹಾಗೆ ಅವರು ಮಾಡಿದರೆ ಅವ್ರಿಗೇನು ಬೇಕೋ ಅದು ಅವರಿಗೆ ಸಿಗುತ್ತದೆ ಅಂತ ಹೇಳಿಕೊಂಡು ಜನರು ಕೂಡ ಹಾಗೇನೆ ಮಾಡ್ತಾರೆ. ಏನಾದರೂ ಒಳಿತನ್ನು ಮಾಡಿದರೆ, ಮಾತನಾಡಿದ್ದರೆ, ಏನಾದರೂ ಒಳಿತನ್ನು ಮಾತನಾಡಿದರೆ ಅದು ಒಂದು ಪೀಠಿಗೆ ಅಂತ ಅರ್ಥ. ಯಾವುದಕ್ಕೆ? ಅದರ ನಂತರ ಬರುವಂತಹ ಕೋರಿಕೆಗೆ. ಏನಾದರೂ ಪಡಿಬೇಕಿದ್ರೆ ನಾವು ಹೋಗಿ ನೇರವಾಗಿ ಏನಾದರೂ ಕೇಳಿದರೆ ಯಾರು ಕೊಡುವುದಿಲ್ಲ. ಅದಕ್ಕಾಗಿ ಏನು ಮಾಡೋದು ಅಂತ ಹೇಳಿದರೆ ಮೊದಲು ಒಂದು ಪೀಠಿಕೆಯನ್ನು ಆರಂಭ ಮಾಡೋದು. ಅದು ಹೇಗಂತ ಹೇಳಿದರೆ, ನೀವು ತುಂಬ ಉದಾರ ಮನುಷ್ಯ, ನಿಮ್ಮಿಂದಾಗಿ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ. ಇಂಥ ಒಂದು ಮಾತುಗಳನ್ನು ಆಡಿದಾಗ ಕೇಳಿದಂಥ ಮನುಷ್ಯನಿಗೆ ಕಿವಿಗೆ ಹೂ ಇಟ್ಟಾಗೇನೆ ಆಗ್ತದೆ, ಖುಷಿ ಆಗ್ತದೆ. ಯಾರಿಗೆ ಖುಷಿ ಆಗುತ್ತಿಲ್ಲ ಹೊಗಳಿದರೆ? ಅಂದಿನ ಕಾಲದಲ್ಲಿ ಯಾವಾಗ ರಾಜರು ಇರ್ತಿದ್ದರೋ, ಅರಸರು, ಅವರ ಸುತ್ತಮುತ್ತ ಹೊಗಳ ಭಟ್ಟರು ಇರ್ತಿದ್ದರು. ಅವರೇನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅರಸನಿಗೇನು ಕೇಳಿಕೆ ಖುಷಿ ಆಗ್ತಾ ಉಂಟೋ ಅದೇ ರೀತಿ ಕವನಗಳನ್ನು ಕಟ್ಟಿ ಅವರು ಆ ಕವನಗಳನ್ನು ಓದುತ್ತಿದ್ದರು. ಏನೊಂದು ಸಂತೋಷ! ಅವರ ಕೆಲಸನೇ ಅದೇ, ಅವರ ಜೀವನೋಪಾಯವೇ ಅದೇ. ಅವರ ಜೀವ ನಡೆಸಬೇಕಿದ್ದರೆ ಅರಸನಿಗೆ ಹೋಗಿ ಹೂ ಹಾಕಿದಾಗ ಮತ್ತು ಇಂಥ ಸಿಹಿ ಮಾತುಗಳನ್ನು ಹೇಳಿದರೆ ಅರಸನು ಕಾಣಿಕೆ ನೀಡ್ತಾನೆ. ಆ ಕಾಣಿಕೆಯಿಂದ ಅವರ ಜೀವನ ಹೋಗ್ತಿತ್ತು. ನೇರವಾಗಿ ಬಂದು ಅರಸನಿಗೆ ಹೇಳಿದರೆ ನೀನು ಮಾಡಿದ್ದು ತಪ್ಪಂತ ಹೇಳಿದರೆ ಆತನಿಗೆ ಕಾಣಿಕೆ ಬಿಡುವುದು ಬಿಡಿ, ಶಿಕ್ಷೆ ಆಗ್ತದೆ. ಏನೊಂದು ಅಹಂಕಾರ ಈತನಿಗೆ, ಅರಸನ ಮುಂದೆ ಬಂದು ಮಾತನಾಡಲಿಕ್ಕೆ. ಅರಸನು ಅದನ್ನು ಕೇಳಿದರೂ ಕೂಡ ಆತನ ಸುತ್ತಮುತ್ತಲಿರುವಂಥ ಜನರು ಹೇಳಿಕೊಡ್ತಾರೆ, ಈತನಿಗೆ ಹೀಗೆ ಬಿಡಬಾರ್ದು, ಮುಂದೆ ಈತನು ಏನು ಆಗ್ತಾನೆ, ಬೆಳೀತಾನೆ, ಅದಕ್ಕಾಗಿ ಅದನ್ನು ಈಗಲೇ ಚಿವುಟಿ ಬಿಡಬೇಕಂತ ಹೇಳಿಕೊಂಡು. ಹಳೆ ಒಡಂಬಡಿಕೆಯಲ್ಲಿ ನಮಗೆ ಯೆರೆಮೀಯ ಪ್ರವಾದಿಯ ಒಂದು ಗ್ರಂಥ ಉಂಟು. ಆ ಗ್ರಂಥದಲ್ಲಿ ನಮಗೆ ಒಂದು ಸಮಯದಲ್ಲಿ ಹೀಗೆ ನೋಡಲಿಕ್ಕೆ ಸಿಗ್ತದೆ. ಅಲ್ಲಿರುವಂತಹ ಅರಸ ಜೆಡಕಾಯ, ಆತನ ಸುತ್ತಮುತ್ತ ಇರುವಂತಹ ಜನರು ಯಾರು ಅರಸನಿಗೆ ಈ ಅಡ್ವೈಸರ್ ನೀಡಬೇಕು,
ತಿಳುವಳಿಕೆಯನ್ನು ನೀಡಬೇಕು. ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅರಸನಿಗೆ ಖುಷಿ ಮಾಡೋದಕ್ಕೋಸ್ಕರ ಹೇಳುತ್ತಿದ್ದರು, ನೀನು ತುಂಬ ಶಕ್ತಿಶಾಲಿಯಾಗಿದ್ದೀಯ, ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು, ಯಾಕೆ ನೀನು ತಲೆ ಬಾಗಬೇಕು, ಹೀಗೆ ಇಲ್ಲ. ಯೆರೆಮೀಯ ಪ್ರವಾದಿ ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ, ನೋಡು, ಸುಮ್ಮನೆ ನೀನು ಯುದ್ಧಕ್ಕೆ ಹೋಗಬೇಡ, ನೀನು ತಟಸ್ಥನಾಗಿದ್ದರೆ ನಿನಗೇನಾದರೂ ಬದುಕಲಿಕ್ಕೆ ಸಿಗ್ತದೆ, ಅರಸ ನಿನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ರಾಜ್ಯದ ಹೊರಗಡೆ ಸೈನ್ಯ ಬಂದಿತ್ತು. ಅಂಥ ಸಮಯದಲ್ಲಿ ಯೆರೆಮೀಯ ಪ್ರವಾದಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅರಸನಿಗೆ ಹೇಳ್ತಾನೆ, ನೀನು ಅನವಶ್ಯಕವಾಗಿ ಇತರ ರಾಜ್ಯದ ರಾಜರೊಡನೆ ಹೋಗಿ ನೀನು ಸಂಧಾನ ಮಾಡಿಕೊಳ್ಬೇಡ. ಯಾಕಂತ ಹೇಳಿದರೆ ಇಲ್ಲಿ ಈಗ ಹತ್ತಿರ ಬಂದವರು ತುಂಬ ಶಕ್ತಿಶಾಲಿ, ಅದಕ್ಕಾಗಿ ನೀನು ತಟಸ್ಥನಾಗಿರು, ದೇವರ ಮೇಲೆ ನಂಬಿಕೆ ಇಡು ಅಂತ ಹೇಳಿಕೊಂಡು. ಇಲ್ಲದಿದ್ದರೆ ಈ ರಾಜ್ಯದ ಮೇಲೆ ಅವರು ಬಂದು ದಂಡೆತ್ತಿ ಬಂದು ಎಲ್ಲವನ್ನು ನಾಶ ಮಾಡ್ತಾರಂತ ಹೇಳಿಕೊಂಡು. ಈ ಅರಸನ ಸುತ್ತಮುತ್ತಲಿದ್ದಂತಹ ಈ ಹೊಗಳು ಭಟ್ಟರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅರಸನಿಗೆ ಹೇಳಿದರು, ನೋಡು, ಇವನ ಎಷ್ಟು ಅಹಂಕಾರ, ನಮ್ಮ ರಾಜ್ಯದ ಮೇಲೆ ಇತರರು ಬಂದು ದಾಳಿ ಮಾಡ್ತಾರೆ ಮತ್ತು ನಮ್ಮ ರಾಜ್ಯವನ್ನು ಅವರು ನಾಶ ಮಾಡ್ತಾರಂತ ಹೇಳಿಕೊಂಡು ಆತನನ್ನು ದಂಡಿಸಬೇಕು, ಶಿಕ್ಷಿಸಬೇಕು ಅಂತ ಹೇಳಿಕೊಂಡು. ಅದನ್ನು ಸ್ವೀಕಾರ ಮಾಡಬೇಕಿದ್ರೆ ಅರಸನಿಗೂ ಕೂಡ ಧೈರ್ಯ ಇಲ್ಲ. ಯೆರೆಮೀಯ ಪ್ರವಾದಿಯ ಮಾತುಗಳನ್ನು ಸ್ವೀಕರಿಸಬೇಕಿದ್ರೆ ಸತ್ಯವಾಗಿದ್ದರೂ ಕೂಡ ಆತನಿಗೆ ಕೂಡ ಧೈರ್ಯ ಇಲ್ಲ. ಯಾಕಂತ ಹೇಳಿದರೆ ಸುತ್ತಲಿರುವಂಥ ಜನರು ಅವರು ಹೂಗಳ ಹಾಕುವಂಥ ಈ ಜನರಾಗಿದ್ದವು, ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ, ಏನು ಯೆರೆಮೀಯ ಪ್ರವಾದಿ ಹೇಳಿದ್ದನೋ ಅದೇ ನಡೆದು ಹೋಗ್ತದೆ. ಅದು ದೇವರ ಇಚ್ಛೆ, ದೇವರ ವಾಕ್ಯವಾಗಿತ್ತು. ಅದಕ್ಕಾಗಿ ನಮಗೆ ಕೆಲವು ಬಾರಿ ಜನರು ಏನು ಹೇಳ್ತಾರೆ ಅದು ಕೇಳಲಿಕ್ಕೆ ಒಳ್ಳೆಯದಾಗಲಿಕ್ಕಿಲ್ಲ, ಮಾತುಗಳು ಸ್ವಲ್ಪ ಚುಚ್ಚಬಹುದು. ಆದರೆ ನಾವು ಶಾಂತ ಮನಸ್ಸಿನಿಂದ ಕೂತು ನೋಡಬೇಕು, ಇವರು ಹೇಳಿದರಲ್ಲಿ ಏನಾದರೂ ಸತ್ಯವಿದೆಯೋ, ಇದ್ದರೆ ನಾವು ನಮ್ಮನ್ನು ತಿದ್ದಿಕೊಳ್ಬೇಕು, ಇಲ್ಲದಿದ್ದರೆ ಅದನ್ನು ಬಿಟ್ಟು ಬಿಟ್ಟರೆ ಆಯಿತು. ಅದರ ಬದಲಾಗಿ ನಮಗೆ ಏನು ಕೇಳಲಿಕ್ಕೆ ಒಳ್ಳೆಯದಾಗ್ತದೆ ಅದನ್ನು ಹೇಳಲಿಕ್ಕೆ ಬೇಕಾದಷ್ಟು ಜನರು ಇರ್ತಾರೆ, ಏನಾದರೂ ಪ್ರಯೋಜನ ಸಿಗುವುದಿದ್ದರೆ. ಅದಕ್ಕಾಗಿ ಸ್ವಲ್ಪ ಚತುರರಾಗಿರ್ಬೇಕು, ಜನರು ಯಾಕಾಗಿ ಹೊಗಳ್ತಾರೆ ಅಂತ ನೋಡಿಕೊಳ್ಬೇಕು. ನಮ್ಮಲ್ಲಿ ತುಂಬ ಆಸ್ತಿ ಪಾಸ್ತಿ ಇದ್ದರೆ ತುಂಬ ಮಿತ್ರರಿರ್ತಾರೆ. ದುಂದುಗಾರ ಮಗ ಈ ಸಾಮತಿ ಲೂಕನು ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈ ದುಂದುಗಾರ ಮಗ ಅಪ್ಪನಿಂದ ತನ್ನ ಪಾಲನ್ನು ಹಿಡಿದುಕೊಂಡು ಹೋದನು, ಜಗಳ ಮಾಡಿಕೊಂಡು ನನಗೆ ಬೇಕೆ ಅಂತ ಹೇಳಿಕೊಂಡು ಆತನದು ತೆಗೆದುಕೊಂಡು ಹೋದನು. ಏನಾಯಿತು, ಎಷ್ಟು ಬೇಕು ಮಿತ್ರರು. ಯಾಕಂತ ಹೇಳಿದ್ರೆ ಅಪಾರ ಆಸ್ತಿ ಇತ್ತು, ಅಪಾರ ಆಸ್ತಿಯಲ್ಲಿ ಅರ್ಧ ಪಾಲು ಆತನಿಗೆ ಸಿಕ್ಕಿದಂತ ಹೇಳಿದರೆ ಎಷ್ಟಾಯಿತು, ಅದು ಎಷ್ಟು ಮಿತ್ರರು ಆತನ ಹತ್ರ, ಬೇಕಾದಷ್ಟು ಜನರಿದ್ದರು. ಆತನಿಗೆ ಹೊಗಳಲಿಕ್ಕೆ, ಆಮೇಲೆ ಕಂಪನಿ ನೀಡಲಿಕ್ಕೆ, ಜೊತೆ ನೀಡಲಿಕ್ಕೆ ಬೇಕಾದಷ್ಟು ಜನರಿದ್ದರು. ಆದರೆ ಎಷ್ಟು ಸಮಯ ಉಳಿತದೆ, ನಾವು ತೆಗೆತಾ ಹೋದರೆ ಎಷ್ಟು ಸಮಯ ಉಳಿತದೆ, ಖಾಲಿ ಆಗ್ತಾ ಹೋಗ್ತದೆ. ಅದನ್ನು ಭರ್ತಿ ಮಾಡಲಿಕ್ಕೆ ಬೇಕು. ಆದರೆ ಈ ತರುಣನಿಗೆ ಹೇಗೆ ತುಂಬುತ್ತದೆ ಎಂದು ಗೊತ್ತಿರಲಿಲ್ಲ. ಆತನಿಗೆ ಖಾಲಿ ಮಾಡಲಿಕ್ಕೆ ಮಾತ್ರ ತಿಳಿದಿತ್ತು. ಖಾಲಿ ಆಯ್ತಾಯಿತು, ಕೊನೆಗೆ ಏನಿದ್ದಿಲ್ಲ. ಎಲ್ಲಿ ಹೋಗಿ ತಲುಪಿದನು? ಹಂದಿಗಳು ತಿನ್ನುವಂಥ ಆಹಾರವನ್ನು ತಿನ್ನುವಂಥ ಆ ಒಂದು ಸ್ಥಿತಿಗೆ ಹೋಗಿ ತಲುಪಿದನು. ಆಸ್ತಿ ಪಾಸ್ತಿ ಜಾಸ್ತಿ ಇದ್ದರೆ ಸುತ್ತ ಜನರು ಕೂಡ ತುಂಬ ಇರ್ತಾರೆ, ಏನಿಲ್ಲದಿದ್ದರೆ ಯಾರು ಕೂಡ ಬರುವುದಿಲ್ಲ. ನಿಧಾನಕ್ಕೆ ಎಲ್ಲರೂ ಕೂಡ ಹೀಗೆ ಕಾಲನ್ನು ಹಿಂದಕ್ಕೆ ಇಡ್ತಾರೆ. ಅದಕ್ಕಾಗಿ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು, ನಮ್ಮ ಸುತ್ತಮುತ್ತ ಜನರು ಬಂದು ಯಾಕಾಗಿ ಹೊಗಳ್ತಾರೆ, ನಿಜವಾಗಿ ಹೊಗಳ್ತಾರೋ ಹೇಳ್ತಾರೋ ಅಥವಾ ಅವರು ಪ್ರಯೋಜನ ಪಡೆಯಲು ಹೊಗಳಿಕೊಳ್ಳುತ್ತಾರೆ ಅಂತ ಹೇಳಿಕೊಂಡು. ತೀರ್ಪಿನ ದಿನ ನೆರವಾಗದು ಆಸ್ತಿ ಪಾಸ್ತಿ. ಯಾವ ತೀರ್ಪು? ನಮ್ಮ ಜೀವನದ ಕೊನೆಗೆ ದೇವರ ಮುಂದೆ ನಿಂತುಕೊಳ್ಳುತ್ತೇವೆ, ಆಗ ಬರುವಂಥ ತೀರ್ಪಿಗೆ ಏನು ನೆರವಾಗ್ತದೆ? ನಮ್ಮ ಆಸ್ತಿ ಪಾಸ್ತಿ ಅಲ್ಲ, ನಮ್ಮ ಹತ್ರ ಎಷ್ಟು ಎಕರೆ ಜಾಗ ಇತ್ತು, ಎಷ್ಟು ಕೋಟಿ ಹಣ ಇತ್ತು, ಎಷ್ಟು ಒಡವೆಗಳಿದ್ದವು, ಎಷ್ಟು ದೊಡ್ಡ ಅಧಿಕಾರ ಇತ್ತು, ಯಾವುದು ಕೂಡ ಬರುವುದಿಲ್ಲ. ಶವವನ್ನು ಪೆಟ್ಟಿಗೆಯಲ್ಲಿ ಇಟ್ಟಾಗ ನಾವು ನೋಡುತ್ತೇವೆ, ಅಲ್ಲಿ ಹಾಕಿದಂಥ ಹೂಗಳನ್ನು ಕೂಡ ಅದನ್ನು ತೆಗೆದು ಹೊರಗೆ ಇಡ್ತಾರೆ. ಯಾಕಂತ ಹೇಳಿದರೆ
ಶವದ ಒಟ್ಟಿಗೆ ಏನು ಕೂಡ ಕೊಂಡೋಗ್ಲಿಕ್ಕೆ ಆಗಲ್ಲ. ಪೆಟ್ಟಿಗೆಯಲ್ಲಿ ಇಟ್ಟು ಬಾಗಿಲನ್ನು ಮುಚ್ಚಿಡ್ತಾರೆ. ಅದೇ ಪ್ರಕಾರ ಇರಬಹುದು ಈ ಶವವನ್ನು ಸುಡುವಾಗ ಕೂಡ ಶವದಲ್ಲಿ ಏನು ಇದ್ದರೂ ಕೂಡ ಏನಾಗ್ತದೆ, ಬೂದಿ ಆದಾಗ ಅದು ಇಲ್ಲೇ ಇರ್ತದೆ, ಆತ್ಮದೊಟ್ಟಿಗೆ ಹೋಗಲ್ಲ. ಪೆಟ್ಟಿಗೆಯಲ್ಲಿ ಇಟ್ಟಾಗ ಕೂಡ ಹಾಗೇನೆ ಅದು ಇಲ್ಲೇ ಉಳಿತದೆ ಮಣ್ಣಿನಲ್ಲಿ, ಅದು ಆತ್ಮದ ಜೊತೆ ಹೋಗಲ್ಲ. ಅದಕ್ಕಾಗಿ ತೀರ್ಪಿನ ದಿವಸ ಅದು ನಮ್ಮ ನೆರವಿಗೆ ಬರುವುದಿಲ್ಲ. ನಮಗೆ ಜೊತೆ ಕೊಡುವುದು ಯಾರು? ಸನ್ನಡತೆಯಿಂದಲೇ ಮರಣದಿಂದ ಮುಕ್ತಿ. ಸನ್ನಡತೆಯಿಂದ ಅಂತ ಹೇಳಿದ್ರೆ ಒಳ್ಳೆಯ ನಡತೆಯಿಂದಲೇ ನಮಗೆ ಸಿಗುವಂಥದ್ದು ಮುಕ್ತಿ, ಆಸ್ತಿ ಪಾಸ್ತಿಯಿಂದ ಅಲ್ಲ. ಅದಕ್ಕಾಗಿ ಒಂದು ಉದಾಹರಣೆಯನ್ನು ಕೇಳಿದುಂಟು, ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಯಾರು ಹೋಗ್ತಾರೆ ಅವರಿಗೆ ತಿಳಿದುಂಟು. ಏನಂತ ಹೇಳಿದರೆ, ಯಾವ ಊರಿಗೆ ಯಾವ ದೇಶಕ್ಕೆ ಹೋಗ್ತೇವೆ ಅಲ್ಲಿಯ ಹಣವನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುತ್ತೇವೆ, ನಮ್ಮ ಹಣವನ್ನು. ಯಾಕಂತ ಹೇಳಿದರೆ ನಮ್ಮ ಹಣ ಅಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಾವು ಮೊದಲು ಏನು ಮಾಡ್ತೇವೆ ಅಂತ ಹೇಳಿದರೆ ಹಣವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇವೆ. ಅಲ್ಲಿ ಹೋದಾಗ ಆ ಹಣ ಬೇಕು, ಆ ಊರಿನ ಹಣ ಬೇಕು ಅಂತ ಹೇಳಿಕೊಂಡು. ಒಂದು ರೀತಿಯಲ್ಲಿ ನಾವು ಈ ಪ್ರಪಂಚದಲ್ಲಿ ಬಂದುದೇ ನಾವು ತುಸು ಸಮಯಕ್ಕೋಸ್ಕರ, ದೀರ್ಘಕಾಲಕ್ಕಲ್ಲ. ಯಾಕಂತ ಹೇಳಿದ್ರೆ ಸ್ವರ್ಗಲೋಕ ಅದು ದೀರ್ಘವಾಗಿದೆ, ಅದಕ್ಕೆ ಮಿತಿ ಎಂಬುದಿಲ್ಲ, ಆರಂಭ ಎಂಬುದಿಲ್ಲ, ಕೊನೆ ಎಂಬುದಿಲ್ಲ. ಅದಕ್ಕೆ ಹೋಲಿಸಿದರೆ ನಾವು ಇರುವಂಥ ಈ ಸಮಯ, ವರ್ಷಗಳು ಅದು ತುಂಬ ಚಿಕ್ಕದು, ಒಂದು ಬಿಂದುಗಿಂತಲೂ ಅದು ಚಿಕ್ಕದು. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಇರುವಾಗ ದೇವರು ನಮಗೇನು ಕೊಟ್ಟಿದ್ದಾರೆ, ನಮಗೆ ಜೀವದ ದಾನವನ್ನು ಕೊಡುತ್ತಿರುವಾಗ ಅವರು ನಮಗೆ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷ ನಾವು ಬದುಕಬೇಕಂತ ಹೇಳಿಕೊಂಡು ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಮ್ಮ ಜೀವನ ಹೇಗಿರಬೇಕಂತ ಹೇಳಿದರೆ, ಸತ್ತ ಮೇಲೆ ಆ ದೀರ್ಘ ಜೀವನದಲ್ಲಿ ಜೀವಿಸಲಿಕ್ಕೆ ಬೇಕಾದಂತಹ ಒಂದು ಕರೆನ್ಸಿ ಮೌಲ್ಯವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ನಾವು ಪುಣ್ಯ ಪುರುಷರ ಜೀವನವನ್ನು ನೋಡಿದರೆ ನಮಗೆ ತಿಳಿಯುತ್ತದೆ. ಹೇಗಂತ ಹೇಳಿದರೆ, ಅವನೇನು ಮಾಡ್ತಿದ್ದರು, ಅವರು ತುಂಬ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು. ಆ ಪ್ರಾರ್ಥನೆಯಲ್ಲಿ ಕಳೆಯುತ್ತಿರುವಾಗ ಏನಾಗ್ತದೆ ಅಂತ ಹೇಳಿದರೆ, ಶಾಂತ ಮನಸ್ಸಿನಿಂದ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ನಮಗೆ ದೇವರು ಅವರ ಕೃಪಾವರವನ್ನು ಸುರಿಸ್ತಾರೆ ನಮ್ಮ ಮೇಲೆ. ನಮಗೆ ತಿಳಿಯುತ್ತದೆ ನಾವು ಜೀವಿಸುತ್ತಿರುವಂಥ ರೀತಿ ಸರಿಯೋ ತಪ್ಪೋ, ನಾವು ಮಾಡುವಂಥ ರೀತಿ ಜೀವನ ಸರಿ ಅಥವಾ ತಪ್ಪಂತ ಹೇಳಿಕೊಂಡು ನಮಗೆ ಪ್ರಾರ್ಥನೆಯಲ್ಲಿ ತಿಳಿಯುತ್ತದೆ. ಎರಡನೇದಾಗಿ ನಮಗೆ ಏನು ಬೇಡವೋ, ಅಗತ್ಯ ಇಲ್ಲವೋ ಅದನ್ನು ಅಗತ್ಯವುಳ್ಳವರಿಗೆ ನಾವು ನೀಡಿದಾಗ ಅವರಿಗೆ ಆಗುವಂಥ ಸಂತೋಷ ಅದು ದೇವರಿಗೆ ಮಹಿಮೆಯನ್ನು ನೀಡುತ್ತದೆ. ಯಾಕಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಅವರು ಬಡತನದಲ್ಲಿದ್ದಾರೆ, ಕೆಲವರ ಹತ್ರ ಬೇಕಾದಷ್ಟು ಉಂಟು. ಅದಕ್ಕಾಗಿ ಆ ಬಡವರಿಗೆ ಎಲ್ಲಿಂದ ಬರ್ತದೆ, ಈ ಉಳ್ಳವರವರಿಗೆ ನೀಡಬೇಕು. ದೇವರದನ್ನು ನೋಡ್ತಾರೆ, ಯಾರು ಯಾರ ಹತ್ರ ಹಂಚಿಕೊಳ್ತಾರೆ, ಯಾರು ಯಾರಿಗೆ ಸಂತೋಷವನ್ನು ನೀಡ್ತಾರೆ ಅಂತ ಹೇಳಿಕೊಂಡು. ನಿಜವಾದ ಸಂತೋಷ ಎಲ್ಲಿ ಬರ್ತದೆ? ಕೆಲವರು ಏನು ನಮಗೆ ಗಿಫ್ಟ್ ನೀಡ್ತಾರೆ, ಉಡುಗೊರೆಯನ್ನು, ಖುಷಿ ಆಗ್ತದೆ. ಆದರೆ ಆ ಖುಷಿಗಿಂತ ಸಂತೋಷಕ್ಕಿಂತ ಮಿಗಿಲಾದ ಸಂತೋಷ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ನಾವು ಇನ್ನೊಬ್ಬರಿಗೆ ಉಡುಗೊರೆಯನ್ನು ಕೊಟ್ಟಾಗ. ಒಬ್ಬ ಶಿಕ್ಷಕರಿಗೆ ತುಂಬ ಸಂತೋಷ ಆಗುವುದು ಯಾವಾಗ? ಅವರಿಗೆ ಸಂಬಳ ಬಂದಾಗ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಬೇಕಾದಂಥ ಸಂಬಳ ಸಿಕ್ಕಿತು ಅಂತ ಹೇಳಿಕೊಂಡು. ಆದರೆ ನಿಜವಾದ ಸಂತೋಷ ಯಾವಾಗ ಸಿಗ್ತದೆ ಅಂತ ಹೇಳಿದರೆ, ತಾನು ಪಾಠ ಹೇಳಿಕೊಟ್ಟಂಥ ಮಕ್ಕಳು ಯಾವಾಗ ಉತ್ತಮ ಅಂಕವನ್ನು ಗಳಿಸ್ತಾರೆ, ಮತ್ತೆ ಅವರು ಮುಂದಿನ ಜೀವನದಲ್ಲಿ ಏನೋ ಒಂದು ದೊಡ್ಡ ಹುದ್ದೆಗೆ ತಲುಪ್ತಾರೆ, ಆಗ ಆ ಶಿಕ್ಷಕರಿಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ಹೇಳ್ತಾರೆ, ನಾನು ಪಾಠ ಹೇಳಿಕೊಟ್ಟಂಥ ವಿದ್ಯಾರ್ಥಿ ಅಂತ ಒಂದು ರೀತಿಯ ಅವರಿಗೆ ಹೆಮ್ಮೆ ಇರ್ತದೆ, ಒಳ್ಳೆ ರೀತಿಯ ಹೆಮ್ಮೆ. ಏನಂತ ಹೇಳಿದರೆ, ನಾನು ಕಲಿಸಿದಂಥ ವಿದ್ಯಾರ್ಥಿ ಈ ಮಟ್ಟಕ್ಕೆ ತಲುಪಿದ್ದಾರೆ ಎಂಬ ಒಂದು ಸಂತೋಷ ಅವರಲ್ಲಿ ಇರ್ತದೆ. ಅದೇನಂತ ಹೇಳಿದರೆ, ಕೊಟ್ಟದ್ದು ಅವರು ಪಡೆಯುವಾಗ ಏನು ಸಂತೋಷ ಸಿಗ್ತದೆ, ಅದಕ್ಕಿಂತಲೂ ತುಂಬ ಜಾಸ್ತಿ ಆದಂಥ ಸಂತೋಷ. ಅದಕ್ಕಾಗಿ ನಮಗೆ
ಈ ತೀರ್ಪಿನ ದಿವಸ ನಮ್ಮ ಜೊತೆಗೆ ಏನು ಬರಬೇಕಂತ ಹೇಳಿದರೆ, ಯಾರೋ ಒಬ್ಬರು 4 ಜನ ಒಳ್ಳೆಯ ಮಾತುಗಳನ್ನು ಆಡಿದರೆ, ಒಳ್ಳೆಯದನ್ನು ಮಾಡಿದ್ದು ಹೇಳಿದರೆ ಸಾರ್ಥಕವಾಯಿತು ನಮ್ಮ ಜೀವನ. ಆ ದಿವಸ ಯಾರಾದರೂ ಒಳ್ಳೆಯದನ್ನು ಮಾತನಾಡುವಾಗ ಇನ್ನು ಕೆಲವರು ಈ ಮನುಷ್ಯನು ಸತ್ತದ್ದು ಒಳ್ಳೆಯದಾಯಿತು ಅಂತ ಯಾರಾದರೂ ಯೋಚನೆ ಮಾಡಿದರೆ ಅದರ ಅರ್ಥ ಏನಂತ ಹೇಳಿದರೆ, ಜೀವ ಇರುವಾಗ ಮಾಡಿದ್ದು ಕೆಟ್ಟದ್ದು ಅಂತ ಅರ್ಥ. ಅದಕ್ಕಾಗಿ ಸತ್ತಾಗ ಕೆಲವರಿಗಾದರೂ ಅನ್ನಿಸ್ಬೇಕು, ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು. ಇನ್ನು ಮುಂದೆ ನಾವು ಈ ಮನುಷ್ಯನನ್ನು ಕೇಳಲಿಕ್ಕಿಲ್ಲ, ಇನ್ನು ಮುಂದೆ ನಾವು ಈ ಮನುಷ್ಯನನ್ನು ನೋಡಲಿಕ್ಕಿಲ್ಲ ಎಂಬ ಒಂದು ಪಶ್ಚಾತ್ತಾಪ ಯಾರಲ್ಲಿ ಬರ್ತದಾದರೆ ಆಗ ಅದರ ಅರ್ಥ ಏನಂತ ಹೇಳಿದರೆ, ಸತ್ತ ಮನುಷ್ಯನು ಈ ಪ್ರಪಂಚದಲ್ಲಿ ಇದ್ದುದು ಅದು ತುಂಬ ಉಪಯುಕ್ತವಾದದ್ದು, ಇತರರಿಗೆ ಸಹಾಯ ಮಾಡಿದ್ದ ವ್ಯಕ್ತಿ ಅಂತ ಅರ್ಥ. ಅದಕ್ಕಾಗಿ ನಮ್ಮ ಜೀವನದ ಕೊನೆಗೆ ಏನು ನಮಗೆ ಬೇಕು, ಉಪಯೋಗ ಬರ್ತದಂತ ಹೇಳಿದರೆ, ನಾವು ಎಷ್ಟನ್ನು ಈ ಜೀವನವನ್ನು, ಸಮಯವನ್ನು ಇತರರಿಗೆ ನೀಡಿದ್ದೇವೆ ಮತ್ತು ಅದನ್ನು ಪರಿವರ್ತನೆ ಮಾಡಿದ್ದೇವೆ. ಯಾವುದರಲ್ಲಿ? ಸ್ವರ್ಗಲೋಕದಲ್ಲಿ ಇರಲಿಕ್ಕೆ ಬೇಕಾದಂತಹ ಪುಣ್ಯವನ್ನು ಕಟ್ಟಿಕೊಂಡಿದ್ದೇವೆ. ಏನನ್ನು ಮಾಡಿಕೊಂಡು? ನಮ್ಮ ಸಮಯವನ್ನು ನೀಡಿ ನಮಗೆ ದೇವರು ಕೊಟ್ಟಂಥ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಇತರರ ಉಪಯೋಗಕ್ಕೆ ಗಳಿಸಿ ಅಥವಾ ಇತರರ ಉಪಯೋಗಕ್ಕೆ ನಾವು ಅದನ್ನು ಉಪಯೋಗ ಮಾಡಿದ್ದೇವೆ. ಒಳಿತಿಗಾಗಿ, ಅಭಿವೃದ್ಧಿಗಾಗಿ. ಆಮೇಲೆ ದೇವರು ನಮಗೆ ಕೊಟ್ಟಂತಹ ಪ್ರತಿಭೆಗಳು, ದೇವರು ನಮಗೆ ಕೊಟ್ಟಂತಹ ದ್ರವ್ಯ ರೂಪದ ಆಸ್ತಿ ಪಾಸ್ತಿ ಅಂತ ಹೇಳಿದರೆ ಏನು, ನಮ್ಮ ಹತ್ರ ದೇವರು ಈ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ ದ್ರವ್ಯ ರೂಪದಲ್ಲಿ, ಅದನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗ ಮಾಡಿದ್ದೇವೆ? ಸಾರ್ವಜನಿಕರಿಗಾಗಿ ಉಪಯೋಗ ಮಾಡಿದ್ದೇವೆ. ಎಷ್ಟು ಜನ ನಮ್ಮಿಂದ ಉಪಯೋಗವನ್ನು ಪಡೆದಿದ್ದಾರೆ? ಅದೆಲ್ಲವೂ ಕೂಡ ನಮ್ಮ ನೆರವಿಗೆ ಬರ್ತದೆ. ಅದು ನಾವು ಈ ಪ್ರಪಂಚದಲ್ಲಿ ಇದ್ದಾಗ ಸ್ವರ್ಗಲೋಕಕ್ಕೆ ಪರಿವರ್ತನೆ ಮಾಡಿಕೊಂಡಂತಹ ಆ ಒಂದು ಪುಣ್ಯ ಅಥವಾ ಸಂಪತ್ತಾಗಿದೆ. ಪ್ರಿಯರೇ, ನಮಗೆಲ್ಲರಿಗೂ ಕೂಡ ಮನಸ್ಸುಂಟು ಒಳ್ಳೇದು ಮಾಡಬೇಕಂತ. ಆದರೆ ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ಏನಾದರೂ ಒಂದು ಕೊಡಬೇಕಂತ ಮನಸ್ಸಾಗ್ತದೆ, ತಕ್ಷಣಕ್ಕೆ ಏನಾಗ್ತದೆ ಅಂತೇಳಿ, ಇದು ಎಲ್ಲಿ ಅದು ನನಗೆ ಬೇಕಾಗ್ಬೋದು ಮತ್ತೆ ಅಂತ ಹೇಳಿಕೊಂಡು ಹಿಂದಕ್ಕಿಡ್ತೇವೆ. ಅನೇಕ ಬಾರಿ ನೋಡಿ ನೀವು, ನಮ್ಮಲ್ಲಿರುವಂಥ ವಸ್ತುಗಳು ನಿಜವಾಗಿ ನಾವು ಉಪಯೋಗ ಮಾಡುತ್ತೇವೋ? ವರ್ಷದಲ್ಲಿ ಎಷ್ಟು ಬಾರಿ ಉಪಯೋಗ ಮಾಡ್ತೇವೆ? ಅದು ಸೂಕ್ತವೋ ಇಡುವುದು? ನಾವು ಒಂದು ವೇಳೆ ನಮಗೆ ಉಪಯೋಗಕ್ಕೆ ಬರದಿದ್ದರೆ ಅದರ ಹಿಂದೆ ಏನು ಉಂಟಂತ ಹೇಳಿದರೆ ಸ್ವಾರ್ಥ ಉಂಟು. ನಮಗೆ ಬೇಡ, ಅದು ನಾವು ಕೊಡುವುದಿಲ್ಲ ಯಾರಿಗೆ, ಹಾಗೇನೆ ಇಡ್ತೇವೆ. ಅರ್ಥ ಏನಂತ ಹೇಳಿದರೆ, ಕೊಡಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಕೊಡುವುದು ಯಾವಾಗ? ನನಗೆ ಉಪಯೋಗ ಬರುವುದಿಲ್ಲ, ಇನ್ಯಾರಿಗೆ ಕೂಡ ಉಪಯೋಗ ಬರುವುದಿಲ್ಲ ಅಂಥ ವಸ್ತುಗಳನ್ನು ಕೊಟ್ಟರೆ ಏನು ಪ್ರಯೋಜನ? ಒಂದು ವೇಳೆ ಅಂಥ ವಸ್ತುಗಳನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೋ? ಕೆಲವರು ಹೀಗೆ ಮಾಡ್ತಾರೆ ಅಂತ ಹೇಳಿದರೆ, ಏನಾದರೂ ಕೊಡಲಿಕ್ಕಿದ್ದರೆ ಯಾವ ವಸ್ತುಗಳನ್ನು ಅಂತ ಹೇಳಿದರೆ ಅದು ಯಾವವರಿಗೆ ಉಪಯೋಗ ಬರುವುದಿಲ್ಲ ಅಂಥ ವಸ್ತುಗಳನ್ನು ತಂದು ಹಾಕ್ತಾರೆ. ಅದನ್ನು ಏನು ಮಾಡಬೇಕಂತೇಳಿ ಸುಡಬೇಕು ಅಥವಾ ಈ ಮಣ್ಣಿನಲ್ಲಿ ಹಾಕಿ ಅದು ಮಣ್ಣಾಗಿ ಹೋಗಬೇಕು ವಿನಃ ನಾವು ಅಂಥದ್ದನ್ನು ಯಾರಿಗೆ ಕೊಡಲಿಕ್ಕೆ ಹೋಗಬಾರ್ದು. ದೇವರು ನಮಗೆ ಒಳಿತನ್ನು ಕೊಟ್ಟಿದ್ದಾರೆ, ಒಳ್ಳೆಯದನ್ನು ಮಾಡಿದ್ದಾರೆ, ಅದನ್ನು ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ಬೇಕು ವಿನಃ ನಮಗೆ ಉಪಯೋಗಕ್ಕೆ ಬಾರದ್ದು ಇತರರು ನಮಗೆ ಕೊಟ್ಟಾಗ ನಮಗೆ ಅಸಹ್ಯ ಅನ್ನಿಸುವಂಥದ್ದು ಆದರೆ ಅಂಥದ್ದನ್ನು ನಾವು ಇತರರಿಗೂ ಕೂಡ ಮಾಡಬಾರದು. ಅದಕ್ಕಾಗಿ ನಮ್ಮ ಈ ಜೀವನ ಪ್ರಪಂಚದಲ್ಲಿ ಅದು ಚಿಕ್ಕ ಅವಧಿಯದ್ದು, ಒಂದೇ ಸಲಕ್ಕೆ ದೇವರು ಕೊಟ್ಟಿದ್ದು, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಜೀವಿಸುವ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಒಂದು 4 ಜನರಿಗೆ ನಮ್ಮ ಜೀವನ ಉಪಯೋಗವಾಗಲಿ. ನಾವು ಇಲ್ಲದಾಗ ಜನರಿಗೆ ಹೀಗೆ ಅನ್ನಿಸ್ಲಿ, ವಿ ಮಿಸ್ ಯು ಅಂತ ಅವರಿಗೆ ಒಂದು ಅನಿಸಿಕೆ ಬರಲಿ. ಇವರಿದ್ದಾಗ ನಮಗೆ ಇದೆಲ್ಲ ಕೂಡ ಒಳಿತಾಗಿತ್ತು, ಈಗ ಅವರಿಲ್ಲ ಅಂತ ಒಂದು ಭಾವನೆ ಬರಲಿ. ಆ ರೀತಿಯ ಜೀವನ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ ಮತ್ತು ನಮ್ಮ ತೀರ್ಪಿನ ದಿನ ಅದು ನಮ್ಮ ಪರವಾಗಿ ನಿಲ್ಲುತ್ತದೆ. ಕರ್ತರಾದ ದೇವರೇ, ಆಸ್ತಿ ಪಾಸ್ತಿ ನಮಗೆ ತೀರ್ಪಿನ ದಿವಸ ನೆರವಾಗುವುದಿಲ್ಲ ಎಂಬುದನ್ನು ನೀವು ನಮಗೆ ತಿಳಿಯಪಡಿಸಿದ್ದೀರಿ.
ನಮಗೇನು ಉಪಕಾರಕ್ಕೆ ಬರ್ತದ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಏನು ಇತರರಿಗೆ ಒಳಿತನ್ನು ಮಾಡಿದ್ದೇವೆ ಅದು ನಮಗೆ ಉಪಕಾರಕ್ಕೆ ಬರ್ತದೆ. ಅಂಥದ್ದನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಇದಕ್ಕೆ ಬೇಕು ಉದಾರವಾದ ಮನಸ್ಸು. ಈ ಉದಾರವಾದ ಮನಸ್ಸು ನಮಗೆ ಇರಲಿ ದೇವರೇ. ನೀವು ನಮಗೇನು ಕೊಟ್ಟಿದ್ದೀರೋ ಅದನ್ನು ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ಳಿಕ್ಕೆ ಬೇಕಾದಂಥ ಔದಾರ್ಯತೆ ನಮ್ಮ ಹತ್ರ ಇರಲಿ. ಒಂದು 4 ಜನರಿಗೆ ಉಪಯೋಗವಾಗುವಂಥ ಜೀವನವನ್ನು ನಾವು ಮಾಡುವಂತೆ ನಮಗೆ ಆಶೀರ್ವದಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಒಳ್ಳೆಯ ಆರೋಗ್ಯವನ್ನು ಅವರಿಗೆ ನೀಡಿರಿ. ನೆಮ್ಮದಿ ಮತ್ತು ಶಾಂತಿಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.